ಹಿಮಾಚಲ ಪ್ರದೇಶದ ಊನಾ ಜಿಲ್ಲೆಯ ಪನೋಹ್ ಎಂಬ ಹಳ್ಳಿಯಲ್ಲಿ ಹುಟ್ಟಿದ ಜೈ ಚೌಧರಿ ಬಾಲ್ಯ ಬಡತನದಿಂದ ಕೂಡಿತ್ತು. ಈ ಹಳ್ಳಿಗೆ ಸಮರ್ಪಕವಾದ ವಿದ್ಯುತ್ ಸಂಪರ್ಕವಿರಲಿಲ್ಲ. ಕುಡಿಯುವ ನೀರಿನ ಕೊರತೆ ಕೂಡ ಇತ್ತು. ಚೌಧರಿ ಅವರ ತಂದೆ ಕೃಷಿಕರಾಗಿದ್ದರು. ಮನೆಯಲ್ಲಿ ಅಷ್ಟೊಂದು ಅನುಕೂಲವೇನೂ ಇರಲಿಲ್ಲ. ಈ ಕಾರಣದಿಂದ ಶಾಲಾ ದಿನಗಳಲ್ಲಿ ಚೌಧರಿ ಮರದ ನೆರಳಿನಲ್ಲಿ ಕುಳಿತು ಓದುತ್ತಿದ್ದರು. ನಂತರ ಅವರು ವಾರಣಾಸಿ ಬನಾರಸ ಹಿಂದೂ ವಿಶ್ವವಿದ್ಯಾಲಯದ ಐಐಟಿಯಿಂದ ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿದ್ದರು. ಆ ಬಳಿಕ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಮಾಡಲು ಅಮೆರಿಕಕ್ಕೆ ತೆರಳಿದ್ದರು. ನಂತರ ನಡೆದದ್ದು ಇತಿಹಾಸ. 1996ರಲ್ಲಿ ಸೆಕ್ಯೂರ್ ಐಟಿ ಎಂಬ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಯನ್ನು ಪ್ರಾರಂಭಿಸಿದರು. ತದನಂತರ 2008ರಲ್ಲಿ ಜೈ ಚೌಧರಿ ಝೀಸ್ಕೇಲರ್ ಎಂಬ ಸಂಸ್ಥೆ ಸ್ಥಾಪಿಸಿದ್ದು, ಇದು 5,000 ಕ್ಲೈಂಟ್ಸ್ ಹಾಗೂ 2,600ಕ್ಕೂ ಅಧಿಕ ಉದ್ಯೋಗಿಗಳನ್ನು ಹೊಂದಿದೆ. ಖಾಲಿ ಕೈಯಲ್ಲಿ ಅಮೆರಿಕಾಗೆ ಹೋದ ಜೈ ಚೌಧರಿ ಈಗ 50,000 ಕೋಟಿಯ ಒಡೆಯ. ಕನಸಿಗೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಯಾರು ಬೇಕಾದರೂ ಕನಸು ಕಾಣಬಹುದು. ಆದರೆ ಹೀಗೆ ಕಂಡ ಕನಸನ್ನು ನನಸು ಮಾಡಿಕೊಳ್ಳಲು ಮಾತ್ರ ದೃಢ ಸಂಕಲ್ಪ ಹಾಗೂ ಕಠಿಣ ಪರಿಶ್ರಮ ಅಗತ್ಯ. ಗುರಿ ಸಾಧಿಸುವ ಛಲ ವ್ಯಕ್ತಿಯನ್ನು ಶೂನ್ಯದಿಂದ ಮೇಲೆತ್ತಿ ಮುಗಿಲೆತ್ತರಕ್ಕೆ ಏರಿಸಬಲ್ಲುದು ಎಂಬುದಕ್ಕೆ ಹಿಮಾಚಲ ಪ್ರದೇಶದ ಕುಗ್ರಾಮವೊಂದರಲ್ಲಿ ಹುಟ್ಟಿ ಇಂದು ಅಮೆರಿಕದಲ್ಲಿರುವ ಭಾರತೀಯ ಆಗರ್ಭ ಶ್ರೀಮಂತರಲ್ಲಿ ಒಬ್ಬರಾಗಿರುವ ಜೈ ಚೌಧರಿ ಅತ್ಯುತ್ತಮ ನಿದರ್ಶನ.